ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಶತಾಬ್ದ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 8ನೇ ಅಧ್ಯಾಯ, ಶ್ಲೋಕ 252. ಖಾನಾರ ಸ್ಮರಣ ಜೀವ ಕರಿಬೆ ಅನುಕ್ಷಣ, ಕೃಷ್ಣ ನಾಮ ಗುಣ ಲೀಲಾ ಪ್ರಧಾನ ಸ್ಮರಣ. ಅನುವಾದ: ಎಲ್ಲ ಜೀವಿಗಳು ಸದಾ ಸ್ಮರಿಸಬೇಕಾದದ್ದು ಏನು ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಕೇಳಿದರು. ಪ್ರಭುವಿನ ಪವಿತ್ರ ನಾಮ, ಗುಣಗಳು ಮತ್ತು ಲೀಲೆಗಳು ಸದಾ ನೆನೆಬೇಕಾದ ಪ್ರಮುಖ ವಿಷಯಗಳು ಎಂದು ರಾಮಾನಂದರಾಯರು ಉತ್ತರಿಸಿದರು. ಚೈತನ್ಯ ಮಹಾಪ್ರಭು ಪ್ರಶ್ನೆ ಅಂತ: ಸದಾ, ಯಾವಾಗಲೂ, ಸದಾ ಸದಾ ಕೀರ್ತನೀಯ ಸದಾ ಹರಿ. ಹಾಗೆ ಇಲ್ಲಿ ಭಗವಂತನ ಪ್ರಶ್ನೆ, ಚೈತನ್ಯ ಮಹಾಪ್ರಭು ಪ್ರಶ್ನೆ, ಎಂಥದನ್ನು ಸ್ಮರಿಸಬೇಕು ಸದಾ? ಈಗ ರಮಾನಂದರಾಯರು ಅಂತ ಹೇಳ್ತಾರೆ, ಪವಿತ್ರ ನಾಮ, ಚಾಂಟಿಂಗ್, ಗುಣಗಳು, ಲೀಲೆಗಳು. ಈಗ ನೋಡಿ, ನಾವು ಲೀಲೆಗಳನ್ನು ಇದು ಮಾಡ್ತಾ ಇದ್ದೇವೆ, ಇದನ್ನು ನೆನಬೇಕಂತ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ, ಈಗ ಅಡ್ವಾನ್ಸ್ ಸ್ಟೇಜ್ ಭಕ್ತಿಯಲ್ಲಿ ಅಡ್ವಾನ್ಸ್ ಆದ ಮೇಲೆ ಮತ್ತೆ ನಾವು ಕೀರ್ತನ್ ಮಾಡ್ಬೇಕಲ್ಲ, ಮಾಡದೇ ಇರ್ಬೇಕಾ? ಎಸ್, ಯಾರು ಹೇಳ್ತೀರಿ? ಕೀರ್ತನ್ ಮತ್ತೆ ನಿಲ್ಲಿಸ್ಬೋದಾ? ಮಾಡ್ತಾ ಇರ್ಬೇಕಲ್ಲ, ಸ್ಟಾಪ್ ಮಾಡ್ಬೋದಾ ಅಡ್ವಾನ್ಸ್ ಆದ್ಮೇಲೆ? ಎಸ್, ಹರಿಣಿ ಕಕ್ಕೇರಿ ಹೇಳಿ. ಮಾಡ್ತಾ ಇರ್ಬೇಕು ಪ್ರಭುಜಿ, ಮಾಡ್ತಾ ಇರ್ಬೇಕು. ಓಕೆ. ಎಸ್, ಗೀತಾ ಅವರೇ ಹೇಳಿ. ಎಸ್, ಗೀತಾ ಅವರೇ ಮಾಡ್ಬೇಕು. ಓಕೆ, ಮಾಡ್ಬೇಕು. ಓಕೆ. ಎಸ್, ಬೇರೆಯವರು ಸ್ಟಾಪ್ ಮಾಡ್ಬೋದು ಅಂತ ಯಾರಾದ್ರೂ ಇದ್ದೀರಾ ಹೇಳುವವರು? ಅಡ್ವಾನ್ಸ್ ಆದ ಮೇಲೆ ಕೀರ್ತನನ್ನು ಮತ್ತೆ ಹೇಳ್ಬೇಕಂತ ಇಲ್ಲ ಅಂತ ಇರುವವರು ಯಾರು ಇದ್ದೀರಾ? ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಕೀರ್ತನ್ ಮಾಡ್ಬೇಕಂತ ಇಲ್ಲ. ಎಸ್, ಯಾರಿಲ್ಲ. ಓಕೆ. ಆಕ್ಚುಲಿ ಚೈತನ್ಯ ಮಹಾಪ್ರಭು ಚೈತನ್ಯ ಮಹಾಪ್ರಭು ಕಾನ್ಸ್ಟೆಂಟ್ ಆಗಿ ಕೀರ್ತನ ಮಾಡ್ತಾ ಇದ್ರು. ಕೀರ್ತನನ್ನು ಅಡ್ವಾನ್ಸ್ ಆದ ಮೇಲೆ ಕೂಡ ನಿಲ್ಲಿಸ್ಲಿಕ್ಕಿಲ್ಲ. ಆಕ್ಚುಲಿ ಅದರಲ್ಲೇ ನೆಕ್ಟರ್ ಸಿಗುವಂಥದ್ದು. ಒಂದು ಅಟೆಂಟಿವ್ಲಿ 16 ರೌಂಡ್ ಸ್ಟ್ಯಾಂಡಿಂಗ್, ಮತ್ತೆ ಇನ್ನೊಂದು ಯಾವುದು? ಸಂಕೀರ್ತನ್. ಇಟ್ ಗಿವ್ಸ್ ಎನರ್ಜಿ. ಯಾವ ಎನರ್ಜಿ? ಸ್ಪಿರಿಚುವಲ್ ಎನರ್ಜಿ. ಹಾಗಾಗಿ ಇದನ್ನು ನಿಲ್ಲಿಸ್ಲಿಕ್ಕಿಲ್ಲ. ಇದನ್ನು ಯಾವ ಹಂತದಲ್ಲೂ ಕೂಡ ನಿಲ್ಲಿಸ್ಲಿಕ್ಕಿಲ್ಲ. ನೋಡಿ, ಅದಕ್ಕೆ ನೆಕ್ಸ್ಟ್ ಡಿವೋಷನ್ ಅಲ್ಲಿ ನೋಡಿ, ಪ್ರಭುಪಾದ ಹೇಳುವಂಥದ್ದು ನೆಕ್ಸ್ಟ್ ಆಫ್ ಡಿವೋಷನ್, ಪ್ರಭುಪಾದ ಕ್ಲಾಸ್. ಪ್ರಭುಪಾದ ಹೇಳುವಂಥದ್ದಲ್ಲಿ ಈ Sahajias, their ultimate goal is to merge into the existence of Brahman. ಹಾಗೆ ಅವರು ಹೇಳುವಂಥದ್ದು ಎಲ್ಲಿ ಉಂಟಪ್ಪ? ಅದು ಹೇಳುವಂಥದ್ದು. Yes. So in this age, especially in Kali Yuga, one who does not join in the Kirtan is not a devotee at all. ಕೀರ್ತನ್ಗೆ ಯಾರು ಜಾಯಿನ್ ಆಗುದಿಲ್ಲ, ಅವ ಭಕ್ತನೆಲ್ಲ ಅಂತ.
He is outside. Bahiranga, Bahirarthamanina. This Shravana Kirtan is the first business of a devotee. First business ante. Shravana, Keluantadu, Mate Kirtan andre Shravana andre Keluantadu, Kirtan andre Keluantadu. First business of a devotee. Those who are actually devotees, Chaitanya always engage in Kirtan. Always. ಯಾವಾಗಲೂ ಕೀರ್ತನ లేదు. ಹಾಗಾಗಿ ಕೀರ್ತನನ್ನು ನಿಲ್ಲಿಸಲಿಕ್ಕೆ ಇಲ್ಲ, ಯಾವ ಆಂಗಲ್ ಅಲ್ಲಿ ಕೂಡ ನಿಲ್ಲಿಸಲಿಕ್ಕೆ ಇಲ್ಲ. ಮೇನ್ ನಮ್ದು ವೈಷ್ಣವರದು, ಅದು ಕೂಡ ಈ ಗೌಡಿಯ ವೈಷ್ಣವರದು ನಮ್ ಬ್ರೆಡ್ ಅಂಡ್ ಬಟರ್ ಕೀರ್ತನ. ಕೀರ್ತನ ಇಲ್ಲದ್ರೆ ಆ ಎನರ್ಜಿ ಇಲ್ಲ. ಎನರ್ಜಿ ಬರಬೇಕಿದ್ದು ಕೀರ್ತನ. ಸೊ ದಯವಿಟ್ಟು ನನ್ನ ಒಂದು ಹಂಬಲ್ ರಿಕ್ವೆಸ್ಟ್, ಎಲ್ಲರೂ ಮನೆಯಲ್ಲಿ ಅಟ್ಲೀಸ್ಟ್ ಹಾಫ್ ಆನ್ ಅವರ್, ಅದು ತುಂಬಾ ಕಡಿಮೆ ಆಯ್ತು, ಅದು ಸಮಯ ಇಲ್ಲ, ಹಾಫ್ ಆನ್ ಅವರ್ ಇಲ್ಲದ್ರೆ 1 ಗಂಟೆ ಅದು ಮಿನಿಮಮ್ ಮಾಡ್ಬೇಕು ಕೀರ್ತನ. ಕೀರ್ತನ ಮಾಡ್ಬೇಕು, ತುಂಬಾ ಇಂಪಾರ್ಟೆಂಟ್ ಕೀರ್ತನ. ಕೀರ್ತನೆ ಫುಲ್ ಸ್ಟ್ರೆಂತ್ ಕೊಡುವಂತದ್ದು. ಹಾಗಾಗಿ ಇಲ್ಲಿ ಕೂಡ ಅದನ್ನೇ ಹೇಳುವುದು ರಮಣದಾಯ, ಪ್ರಭುವಿನ ಪವಿತ್ರ ನಾಮ ಗುಣಗಳು ಲೀಲೆಗಳು ಸದಾ ನೆನಬೇಕಾದ ಪ್ರಮುಖ ವಿಷಯಗಳು ಎಂದು ರಮಣದಾಯರು ಉತ್ತರಿಸಿದರು. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಸಾರಿ, ಭಾವಾರ್ಥ ಉಂಟು. ಎಸ್, ಭಾವಾರ್ಥ ಶ್ರೀಮದ್ ಭಾಗವತ 2.2.36 ಹೀಗೆ ಹೇಳುತ್ತದೆ. ತಸ್ಮಾ ಸರ್ವಾತ್ಮನ ರಾಜನ್ ಹರಿ ಸರ್ವತ್ರ ಸರ್ವದಾ ಶ್ರೋತವ್ಯ ಕೀರ್ತಿತವ್ಯ ಸ್ಮರ್ತವ್ಯೋ ಭಗವಾನ್ ನಾಮ್. ಪ್ರತಿಯೊಂದು ಸಂದರ್ಭದಲ್ಲಿಯೂ ಸದಾ ದೇವೋತ್ತಮ ಪರಮಪುರುಷನನ್ನು ಕುರಿತು ಸ್ಮರಣೆ ಮಾಡುವುದು ಜೀವಿಯ ಕರ್ತವ್ಯ. ಇದು ಯಾರು ಹೇಳುವಂತದ್ದು? ಶುಕಮುನಿ ಹೇಳುವಂಥದ್ದು. ಎಲ್ಲ ಮಾನವ ಜೀವಿಗಳು ಪ್ರಭುವನ್ನು ಕುರಿತು ಶ್ರವಣ ಮಾಡಬೇಕು, ಕೀರ್ತಿಸಬೇಕು, ಮತ್ತೆ ಸ್ಮರಣೆ ಮಾಡಬೇಕು ಎಂದು ಶುಕಮುನಿಗಳು ನಿರ್ಣಾಯಕವಾಗಿ ನುಡಿದರು. ಶುಕಮುನಿ ಹೇಳುವಂತದ್ದು. ಪರೀಕ್ಷಿತ್ ಮಹಾರಾಜ್ ಕೇಳುವಂಥದ್ದು ಎಂತ ಕರ್ತವ್ಯ ಅಂತ ನಾನು ಸಾಯುವ ಸ್ಥಿತಿಯಲ್ಲಿ ಇದ್ದೇನೆ, ನನ್ನ ಕರ್ತವ್ಯ ಅಂತ. ಅದಕ್ಕೆ ಶುಕಮುನಿ ಹೇಳುವಂಥದ್ದು ಶ್ರೋತವ್ಯ ಕೀರ್ತಿತವ್ಯ ಚ ಸ್ಮರ್ತವ್ಯೋ ಭಗವಾನ್ ಋಣ. ಯಾವಾಗಲೂ ಶ್ರವಣ ಮಾಡ್ಬೇಕು, ಕೀರ್ತನ ಮಾಡ್ಬೇಕು, ಮತ್ತೆ ಸ್ಮರಣೆ ಮಾಡ್ಬೇಕು. ಒಳ್ಳೆ ಶ್ರವಣ ಆದ್ರೆ, ಒಳ್ಳೆ ಕೇಳಿದ್ರೆ ಒಳ್ಳೆ ಕೀರ್ತನ ಕೂಡ ಆಗ್ತದೆ. ಒಳ್ಳೆ ಶ್ರವಣ ಕೀರ್ತನ ಒಳ್ಳೇದಾದ್ರೆ ಮತ್ತೆ ಸ್ಮರಣೆ ಕೂಡ ಆಗ್ತದೆ. ಶ್ರವಣ ಅಂದ್ರೆ ಕೇಳುವಂಥದ್ದು, ಕೀರ್ತನ ಅಂದ್ರೆ ಹೇಳುವಂಥದ್ದು. ಶ್ರವಣ ಕೇಳುವಂಥದ್ದು, ಕೀರ್ತನ ಹೇಳುವಂಥದ್ದು, ಇದು ಎರಡು ಒಳ್ಳೇದಾದ್ರೆ ಮತ್ತೆ ಸ್ಮರಣೆ ಕೂಡ ಆಗ್ತದೆ. ಹಾಗೆ ಇದನ್ನು ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಯಾರು? ಪರೀಕ್ಷಿತ್ ಮಹಾರಾಜ್, ಸಾರಿ ಶುಕಮುನಿ ಪರೀಕ್ಷಿತ್ ಮಹಾರಾಜ್ ಹೇಳುವಂಥದ್ದು ನಿರ್ಣಾಯಕವಾಗಿ ನೋಡಿದರು. ಶ್ಲೋಕ 253. ಧ್ಯೇಯ ಮಧ್ಯೆ ಜೀವರ ಕರ್ತವ್ಯ ಕೋಂಜನ ರಾಧಾ ಕೃಷ್ಣ ಪದಾಂಬುಜ ಧ್ಯಾನ ಪ್ರಧಾನ. ಅನುವಾದ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಂದುವರಿದು ಪ್ರಶ್ನಿಸಿದರು, ಅನೇಕ ಬಗೆಯ ಧ್ಯಾನಗಳಲ್ಲಿ ಎಲ್ಲಾ ಜೀವಿಗಳಿಗೆ ಅಗತ್ಯವಾದದ್ದು ಯಾವುದು? ಅನೇಕ ಬಗೆಯ ಧ್ಯಾನ ಉಂಟು. ಹೇಗಂದ್ರೆ ನಮ್ಮ ಮೆಟೀರಿಯಲ್ ಧ್ಯಾನ ಯಾವುದು? ಎಸ್, ಯಾರು ಹೇಳ್ತೀರಿ? ಭೌತಿಕದಲ್ಲಿ ನಮ್ಮ ಧ್ಯಾನ ಯಾವುದು? ಎಲ್ಲಾ ಸಮಯದಲ್ಲಿ ನಮ್ದು ಯಾವ್ದು ಧ್ಯಾನ ಇರ್ತದೆ? ಯಾರು ಹೇಳ್ತೀರಿ? ಅನ್ಮ್ಯೂಟ್ ಮಾಡಿದೀನಿ, ಓಪನ್ ಅನ್ಮ್ಯೂಟ್ ಮಾಡಿದೀನಿ. ಎಸ್, ಹಣ ಹಣ ದುಡ್ಡಿನ ಬಗ್ಗೆ. ಹಣ. ಎಸ್, ವೆರಿ ಗುಡ್. ನೆಕ್ಸ್ಟ್ ಬೇರೆ? ಫ್ಯಾಮಿಲಿ. ಓಕೆ, ಫ್ಯಾಮಿಲಿಯಾ? ಮತ್ತೆ ಬೇರೆ? ನಾನು ನನ್ನವರು. ಯಾವುದು? ನಾನು ನನ್ನದು. ನಾನು ನನ್ನದು. ಓಕೆ, ಎಸ್. ಮತ್ತೆ ಬೇರೆ? ಗುರುಜಿ. ಪ್ರಭುಜಿ. ಯಾವುದು? ಆಸ್ತಿ. ಆಸ್ತಿ ಬಗ್ಗೆ ಧ್ಯಾನ ಇರ್ತದೆ. ಓಕೆ, ಬೇರೆ? ಮೆಟೀರಿಯಲ್ ಎಂಜಾಯ್ಮೆಂಟ್ ಗುರುಜಿ. ಮೆಟೀರಿಯಲ್ ಎಂಜಾಯ್ಮೆಂಟ್. ಓಕೆ, ಬೇರೆ? ಗುರುಜಿ.
ನೇಮ್ ಫೇಮ್ ಗುರುಜಿ. ನೇಮ್ ಫೇಮ್, ಓಕೆ, ನೇಮ್ ಫೇಮ್ ಮಾನಪೂಜಾ. ಮತ್ತೆ ಬೇರೆ ಹೇಳ್ಬಹುದು ಎಲ್ಲ. ಫುಡ್ ಅಂಡ್ ಎಂಜಾಯ್ಮೆಂಟ್. ಫುಡ್ ಅಂಡ್ ಎಂಜಾಯ್ಮೆಂಟ್. ಫುಡ್, ಊಟ ತಿಂಡಿ. ಊಟ, ಓಕೆ, ಊಟದ ಯಾವಾಗ್ಲೂ ಇಂದ್ರಿಯ ಭೋಗ. ಯೋಚನೆ ಇರ್ತದ. ಮತ್ತೆ ನಾನು ನನ್ನದು ಸ್ವಾರ್ಥ. ಹಾ, ನಾನು ನನ್ನದು ಸ್ವಾರ್ಥ. ನಾನು ನನ್ನ ಸ್ವಾರ್ಥ. ಓಕೆ, ಅದಾಯ್ತು, ಆಗ ಹೇಳಿದ್ರು ಒಬ್ರು. ಓಕೆ, ಬೇರೆ ತುಂಬಾ ಬಗೆಯ ಧ್ಯಾನ ಉಂಟು ಭೌತಿಕದಲ್ಲಿ. ಇಂದ್ರಿಯ ಭೋಗಾಸಕ್ತಿ ಪ್ರಭು. ಹಾ, ಇಂದ್ರಿಯ ಭೋಗಾಸಕ್ತಿ. ಇಂದ್ರಿಯ ಭೋಗಾಸಕ್ತಿ, ಓಕೆ, ಸರಿ, ಓಕೆ. ಈಗ ಭೌತಿಕದೆಲ್ಲ ಧ್ಯಾನ ನೀವು ಹೇಳಿದಿರಿ ಈಗ. ಓಕೆ, ಈಗ ಚೈತ್ರಮಾಬು ಕೇಳುವಂಥದ್ದು ಎಂತ ಧ್ಯಾನ ಇರ್ಬೇಕಂತ. ಈಗ ಭೌತಿಕ ತುಂಬಾ ಧ್ಯಾನದ ಹೆಸರು ನೀವು ಹೇಳಿದ್ರಿ. ಈಗ ರಮಣರ ಎಂತ ಉತ್ತರ ಕೊಡ್ತಾರೆ ನೋಡ. ರಾಧಾ ಮತ್ತು ಕೃಷ್ಣರ ಪಾದ ಕಮಲಗಳನ್ನು ಕುರಿತು ಧ್ಯಾನ ಮಾಡುವುದೇ ಪ್ರತಿಯೊಬ್ಬ ಜೀವಿಯ ಪ್ರಧಾನ ಕರ್ತವ್ಯ ಎಂದು ಶ್ರೀಲ ರಮಣಾನಂದರಾಯರು ಉತ್ತರಿಸಿದರು. ಯಾರ ಪಾದಕಮಲ? ರಾಧಾಕೃಷ್ಣರ. ರಾಧಾಕೃಷ್ಣರ ಪಾದಕಮಲಕ್ಕೆ ಧ್ಯಾನ ಮಾಡ್ಬೇಕಿದ್ರೆ ಎಂತಂದ್ರೆ ಈ ಧ್ಯಾನ ಹೋಗ್ಬೇಕು. ಈಗ ನೀವು ಹೇಳಿದ ಲಿಸ್ಟ್, ಆ ಧ್ಯಾನ ಇದ್ರೆ ಆ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಭುಪಾದ ಹೇಳುವಂಥದ್ದು ಕೃಷ್ಣ ಕಾನ್ಶಿಯಸ್ನೆಸ್ ಅಂಡ್ ಸೆನ್ಸ್ ಗ್ರಾಟಿಫಿಕೇಶನ್ ವಿಲ್ ನಾಟ್ ಗೋ ಇಲ್ ಟುಗೆದರ್. ಇದ್ರ ಅರ್ಥ ಎಂತ? ನೀವು ಕಟ್ಟಿಗೆಯನ್ನು ಹೊತ್ತಿಸ್ತೀರಿ ಮತ್ತೆ ಅದಕ್ಕೆ ನೀವು ನೀರು ಹಾಕ್ತೀರಿ, ಇದ್ರ ಎಂತದ್ದು ಪ್ರಯೋಜನ ಉಂಟ? ಎಂತ ಪ್ರಯೋಜನ ಉಂಟು ಅದರಲ್ಲಿ? ಏನ್ ಪ್ರಯೋಜನ ಇಲ್ಲ. ಹೊತ್ತಿಸಿದ ಮತ್ತೆ ನೀರು ಹಾಕಬಾರ್ದು. ಅದೇ ರೀತಿ ಈಗ ಇಲ್ಲಿ ರಮಾಂತರ ಹೇಳುವಂತ ಎಂತ? ರಾಧಾ ಮತ್ತು ಕೃಷ್ಣರ ಪಾದ ಕಮಲಗಳ ಕುರಿತು ಧ್ಯಾನ ಬೇಕಂತೆ. ಈ ಧ್ಯಾನ ಬೇಕಿದ್ರೆ ಈಗ ನೀವು ಹೇಳಿದ ಲಿಸ್ಟ್ ಅದೆಲ್ಲ ಬರಬಾರ್ದು. ಅದು ಇದ್ರೆ ಇದು ಬರುವುದಿಲ್ಲ. ಬೋತ್ ವಿಲ್ ನಾಟ್ ಗೋ ಇಲ್ ಟುಗೆದರ್. ಪ್ರಭುಪಾದ ಹೇಳುವಂಥದ್ದು ಒಟ್ಟೊಟ್ಟಿಗೆ ಹೋಗುದಿಲ್ಲ. ಈಗ ನೀವು ಒಂದು ನಿಮಗೆ ದಡವನ್ನು ಕ್ರಾಸ್ ಮಾಡ್ಬೇಕು, ಬೋಟ್ ಉಂಟಲ್ಲಿ, 2 ಬೋಟ್. ನೀವು ಒಂದು ಕಾಲವನ್ನು ಒಂದು ಬೋಟಲ್ಲಿ ಇಟ್ಟಿದ್ದೀರಿ, ಇನ್ನೊಂದು ಕಾಲವನ್ನು ಇನ್ನೊಂದು ಬೋಟಲ್ಲಿ ಇಟ್ಟಿದ್ದೀರಿ. ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ. ನಿಮ್ಗೆ ದಡ ದಾಟ್ಲಿಕ್ಕೆ ಇಚ್ಛೆ ಉಂಟು, ನೀವು ಒಂದೊಂದು ಕಾಲನ್ನು ಒಂದೊಂದು ಬೋಟಿಗೆ ಇಟ್ಟಿದ್ದೀರಿ, ಮತ್ತೆ ಹೇಳ್ತೀರಿ 2 ಬೋಟ್ನವರು ಹೇಳ್ತಾ ಇದ್ದೀರಿ ಹೋಗುವ ಅಂತ. ಈಗ ಆ ಬೋಟ್ನವ ಕೊಂಡೋಗ್ತಾನ? ಎಸ್, ದಯವಿಟ್ಟು ಉತ್ತರ ಕೊಡಿ. ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಬೋಟ್ನವ ಎಂತ ಹೇಳ್ತಾನೆ? ಕೊಂಡೋಗಲ್ಲ. ಯಾವ್ದಾದ್ರು ಒಂದು ಬೋಟಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ನೀವು ಹೇಳ್ತೀರಿ ಇಲ್ಲ ನಾನು ಕೂತ್ಕೊಳ್ಳುದಿಲ್ಲ, ನಾನು 2ರಲ್ಲಿ ಕಾಲಿಡ್ತೇನೆ ಅಂತ ಹೇಳ್ತೀವಿ. ಅದಕ್ಕೆ ಎಂತ ಹೇಳ್ತಾನೆ? ಒಂದ್ ಕಡೆ ಕೆಳಗೆ ಬೀಳ್ತೀರಾ, ಕೆಳಗೆ ಬೀಳ್ತೀರಾ, ಮಂಡೆ ಇದೆಯಾ ಅಂತ ಕೇಳ್ತಾನೆ. ಕೆಳಗೆ ಬೀಳ್ತೀರಾ ಅಂತ ಹೇಳ್ತಾರೆ. ಮಂಡೆ ಇದೆಯಾ ಅಂತ ಕೇಳ್ತಾನೆ. ಹಾ, ಮಂಡೆ ಇದೆಯಾ ಅಂತ ಕೇಳ್ತಾನೆ. ಎಂತ ಎಂತ ಎಂತ? ಬುದ್ಧಿ ಇದೆಯಾ ಅಂತ ಕೇಳ್ತಾನೆ. ಬುದ್ಧಿ. ಓಕೆ, ಓಕೆ, ಎಸ್. ನಿಮ್ಗೆ ಬುದ್ಧಿ ಇಲ್ಲ ಮಾರೆ ಅಂತ ಹೇಳ್ತಾನೆ. ಓಕೆ, ಎಸ್. ಈ ರೀತಿ ಎಲ್ಲ ಹೇಳ್ತಾರೆ ಬೋಟಿನಲ್ಲಿ. ಮಂಗಳೂರಲ್ಲಿ ಉಂಟು ತುಂಬಾ ಬೋಟ್. ಹಾಗಾಗಿ ಮಂಗಳೂರು ಹೇಳ್ತಾರೆ 2 ಬೋಟಲ್ಲಿ ಒಬ್ಬ ತುಂಬಾ ಜೋರು ಕೂಡ ಇದ್ದಾರೆ, ಅವರು ತುಂಬಾ ಜೋರು ಇದ್ದಾರೆ. ಹಾಗಾಗಿ ಬಿಡುವುದಿಲ್ಲ ಅವ್ರು ಹೇಳ್ತಾರೆ ಯಾವ್ದೊಂದು ಬಿಡು, ಇಬ್ಬರು ಸೇರಿ ನೀರಿಗೆ ದೂಡ್ತಾರೆ. ಈ ರೀತಿ ಕೂಡ ಆಗ್ತದೆ ಕೆಲವೊಮ್ಮೆ. ಹಾಗೆ 2 ಬೋಟಿಗೆ ಕಾಲಿಡ್ಲಿಕ್ಕಿಲ್ಲ. ಹಾಗೆ ನಮ್ಗೆ ರಾಧಾಕೃಷ್ಣ ಧ್ಯಾನ ಆಗ್ಬೇಕಿದ್ರೆ ನೀವು ಹೇಳಿದ ಲಿಸ್ಟ್ ಯಾವುದು ಧ್ಯಾನ ಆಗ್ಬಾರ್ದು. ಆ ಧ್ಯಾನ ಬಂದ್ರೆ ಈ ಧ್ಯಾನ ಆಗುದಿಲ್ಲ. ಹಾಗೆ ನೆನ್ಪಿಡಿ. ಹಾಗಾಗಿ ರಮಣರ ಹೇಳುವಂಥದ್ದು ರಾಧಾಕೃಷ್ಣನ ಪಾದಕಮ ಕುರಿತು ಧ್ಯಾನ ಮಾಡುವುದೇ ಪ್ರತಿಯೊಬ್ಬ ಜೀವಿಯ ಪ್ರಧಾನ ಕರ್ತವ್ಯ. ಎಸ್, ಈಗ ಶ್ರೀಮದ್ ಭಾಗವತದಲ್ಲಿ ಅಂತ ಹೇಳಿದೆ ನೋಡುವ. ಶ್ರೀಮದ್ ಭಾಗವತದಲ್ಲಿ 1ನೇ ಅಧ್ಯಾಯ 1ನೇ ಸ್ಕಂದ 2ನೇ ಅಧ್ಯಾಯ 14ನೇ ಶ್ಲೋಕ ಹೀಗೆ ಹೇಳಿದೆ. ತಸ್ಮಾದೇಕೇನ ಮನಸ ಭಗವಾನ್ ಸಾತ್ವತಾಂ ಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಶೌನಕರೇ ಮೊದಲಾದ ಮುನಿಗಳನ್ನು ಕುರಿತು ಶುಕಮುನಿಗಳು ಹೀಗೆ ಉತ್ತರಿಸಿದರು. ಪ್ರತಿಯೊಬ್ಬರು ಏಕಾಗ್ರ ಚಿತ್ತದಿಂದ ದೇವೋತ್ತಮ ಪರಪುರುಷನ ಲೀಲೆಗಳನ್ನು ಶ್ರವಣ ಮಾಡಬೇಕು, ಅವನ ಕಾರ್ಯಗಳನ್ನು ಕೀರ್ತಿಸಬೇಕು, ಅವನನ್ನು ಕುರಿತು ಅನುಕ್ರಮವಾಗಿ ಧ್ಯಾನ ಮಾಡಬೇಕು. ಯಾರ ಬಗ್ಗೆ? ಸೂತ ಗೋಸ್ವಾಮಿ ಹೇಳುವಂತದ್ದು ಶೌನಕ ಋಷಿನ ಅವರಿಗೆ. ಸೂತ ಗೋಸ್ವಾಮಿ ಅಂತ ಹೇಳುವಂಥದ್ದು
ಏಕಾಗ್ರಚಿತೆಯಿಂದಂತೆ ಅಟೆಂಟಿವ್ಲಿ, ತುಂಬಾ ಅಟೆಂಟಿವ್ ಆಗಿ ಪರಮ ಪುರುಷನ ಲೀಲೆಗಳನ್ನು ಶ್ರವಣ ಮಾಡಬೇಕಾದ್ರೆ ಈಗ ನಾವು ಮಾಡ್ತಾ ಇದ್ದೇವೆ ಈ ರೀತಿ. ಯಾವುದೆಲ್ಲ ಕೆಲಸವನ್ನು ಬದಿಗಿಡ್ಬೇಕು. ಭಗವಂತನ ಲೀಲಾಗುವಾಗ ನಾವೆಂತಂದ್ರೆ ಫುಲ್ ಅಬ್ಸಾರ್ಬ್ ಆಗ್ಬೇಕು. ಎಂತ ಹೊರಗಿನ ಎಂತಾದ್ರೂ ಕೂಡ ನಮಗೆ ಎಫೆಕ್ಟ್ ಆಗ್ಬಾರ್ದು, ಆ ರೀತಿ ಇರ್ಬೇಕಂತ. ಕಂಪ್ಲೀಟ್ಲಿ ವಿ ಶುಡ್ ಗೋ ಇನ್ಸೈಡ್. ಈಗ ಚೈತನ್ಯ ಚರಿತಾಮೃತ ಆಗ್ತಾ ಉಂಟು. ಚೈತನ್ಯ ಚರಿತಾಮೃತ ಒಳಗೆ ಅಂದ್ರೆ ಯು ಆರ್ ಎಂಟರಿಂಗ್ ಇನ್ ಟು ದಿ ಪಾಸ್ಟ್ ಟೈಮ್. ರಾಮಾನಂದ ರಾಯ್ ಮತ್ತೆ ಚೈತನ್ಯ ಮಹಾಪ್ರಭು ಈ ಸೌತ್ ಇಂಡಿಯಾ ಅವ್ರದ್ದು ಯಾತ್ರಾ, ನೀವು ಕೂಡ ಅಲ್ಲಿಗೆ ಸೌತ್ ಇಂಡಿಯಾಗೆ ಹೋಗುವಂಥದ್ದು. ಎಂಟರಿಂಗ್ ಎಂತಂದ್ರೆ ಮನೆಯಲ್ಲಿ ಬೇರೆ ಎಲ್ಲ ಕೆಲಸ ಮಾಡಿ ಇದನ್ನು ಕೇಳುವುದಲ್ಲ, ಅದನ್ನೆಲ್ಲ ಸ್ಥಗಿತ ಮಾಡಿ ಆ ಸಮಯಕ್ಕೆ ಆ ಎಲ್ಲ ಕೆಲಸವನ್ನು ಬಿಡಿ, ಆರಾಮ್ಸೆ ಕುತ್ಕೊಳ್ಳಿ. ಟೋಟಲಿ ಎಂತಂದ್ರೆ ಡೈವಿಂಗ್ ಡೀಪ್ ಇನ್ ಟು ದ ಓಷನ್. ಡೈವಿಂಗ್ ಅಂದ್ರೆ ಡೈವ್ ಮಾಡುವಂಥದ್ದು, ಹಾರುವಂಥದ್ದು. ಡೀಪ್ ಇನ್ ಟು ದ ಓಷನ್. ಡೀಪ್ ಇನ್ ಟು ದ ಓಷನ್ ಅಂದ್ರೆ ಸಮುದ್ರದಲ್ಲಿ ಒಳಗೆ ಹೋಗುವಂಥದ್ದು. ನೀವು ನೋಡಿ ನ್ಯಾಚುರಲ್ ಜಿಯೋಗ್ರಫಿ ಚಾನೆಲ್ ಎಲ್ಲ ಕೆಲವರೆಲ್ಲ ಈ ಒಳಗೆ ಹೋಗಿ ಅಲ್ಲಿ ಎಂತ ಸಣ್ಣ ಸಣ್ಣ ಬೇರೆ ಮೀನು ಬೇರೆ ಎಂತೆಲ್ಲ ಇರ್ತದೆ ಅದೆಲ್ಲ ವಿಡಿಯೋ ಮಾಡ್ತಾರೆ. ಅವ್ರು ತುಂಬಾ ಡೈವ್ ಒಳಗೆ ಹೋಗ್ತಾರೆ. ಹಾಗೆ ನಾವು ಕೂಡ ಎಂತ ಮಾಡ್ಬೇಕು, ನಾವು ಕೂಡ ವಿ ಶುಡ್ ಡೈವ್ ಡೀಪ್ ಇನ್ ಟು ದಿ ಲೀಲೆ. ಈಗ ಚೈತನ್ಯ ಚರಿತಾಮೃತ ಆಗ್ತಾ ಉಂಟು, ಮಧ್ಯ ಲೀಲೆ, ರಾಮಾನಂದ ರಾಯ ಮತ್ತೆ ಚೈತನ್ಯ ಮಹಾಪ್ರಭು ಸೌತ್ ಇಂಡಿಯಾ ಪಾಸ್ಟ್ ಟೈಮ್ಸ್. ಈಗ ನಾವು ಕೂಡ ಆ ಲೀಲೆಗೆ ಎಂಟ್ರಿ ಆಗ್ತದೆ. ಆದ್ರೆ ನಾವು ಎಲ್ಲ ಕೆಲಸವನ್ನು ಬದಿಗಿಡ್ಬೇಕು. ಎರಡೆರಡು ಕೆಲಸ ಮಾಡಿದ್ರೆ ಆಗುದಿಲ್ಲ. ಆಗ ಎಂತಂದ್ರೆ ಆಚೆ ಉಗುಳಿ ಕೂಡ ಅಲ್ಲ, ಈ ಕಡೆ ನುಂಗ್ಲಿ ಕೂಡ ಅಲ್ಲ. ಇದೊಂದು ಯಾವಾಗ ಆಲ್ಮೋಸ್ಟ್ 9 ವರ್ಷದ ಹಿಂದೆ ನಾನು ವೃಂದಾವನಕ್ಕೆ ಹೋಗುವಾಗ ಫ್ಲೈಟ್ ಅಲ್ಲಿ ಮಂಗಳೂರಿನಿಂದ ಬ್ಯಾಂಗ್ಳೂರಿಗೆ, ಬ್ಯಾಂಗ್ಳೂರಲ್ಲಿ ಇಳಿಲಿಕ್ಕೆಲ್ಲ ಕನೆಕ್ಟಿಂಗ್ ಫ್ಲೈಟ್ ಬಾಂಬೆಗೆ. ಬ್ಯಾಂಗ್ಳೂರಲ್ಲಿ ಕೆಲವು ಪ್ಯಾಸೆಂಜರ್ಸ್ ಎಲ್ಲ ಅದೆಲ್ಲ ಹತ್ತಿದ್ರು. ಹಾಗೆ ನಮ್ಗೆ ಇಳಿಲಿಕ್ಕೆ ಇರಲಿಲ್ಲ. ಹಾಗೆ ಒಬ್ಬ ಬ್ಯಾಂಗ್ಳೂರಲ್ಲಿ ಒಬ್ಬ ಮಾರ್ವಾಡಿ, ಇಬ್ಬರು ಪ್ರಾಯದವರು, ಫಸ್ಟ್ ಟೈಮ್ ಬರುವುದು ಫ್ಲೈಟ್ ಅಲ್ಲಿ. ಹಾಗೆ ಅವ್ರು ಕೂತ್ಕೊಂಡು ಮಾರ್ವಾಡಿ ಮೀನ್ಸ್ ಅವ ಇದಂತೆ ಇದನ್ನು ಎಂತ ಹೇಳುವಂಥದ್ದಿಗೆ ಈ ಪಾನ್ ತಿಂತಾರಲ್ಲ ಅವರು, ಅದನ್ನು ತಿಂತಾ ಇರ್ತಾರೆ. ಹಾಗೆ ಅವ ತಿಂತಾ ಇರುವಾಗ ಸ್ಟಾರ್ಟಿಂಗ್ ಅವನಿಗೆ ಗೊತ್ತಿಲ್ಲ, ಇನ್ನೊಬ್ಬ ತಿಂತಾ ಇರಲಿಲ್ಲ, ಒಬ್ಬ ಮಾತ್ರ ತಿಂತಾ ಇದ್ದಾನೆ. ಸೈಡ್ ವಿಂಡೋ ಸೀಟ್ ಅಲ್ಲಿ ಇದ್ದಾನೆ, ನಾನು ಈ ಕಡೆ ಇದ್ದೇನೆ. ಹಾಗೆ ಮತ್ತೆ ಎಂತ ಆಯ್ತಂದ್ರೆ ಫ್ಲೈಟ್ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆದ್ಮೇಲೆ ಎದ್ದು ಹೋಗ್ಲಿಕ್ಕಿಲ್ಲ ಯಾರಿಗೂ ಕೂಡ, ಅದಕ್ಕೆ ಮುಂಚೆ ಹೋಗ್ಬೋದು. ಇವನಿಗೆ ಉಗ್ಲಿಕೊಂಡು ಫಸ್ಟ್ ಟೈಮ್ ಬರುದು, ಅವಳು ನಿಲ್ಲಿಸುದು ಇಲ್ಲ ಈಗ ಮತ್ತೆ ಒಮ್ಮೆ ಮೇಲೆ ಹೋದ ಮೇಲೆ ಮತ್ತೆ ಅದು ಬೆಲ್ಟ್ ಸೌಂಡ್ ಹೋಗ್ತದೆ ಮತ್ತೆ ಹೋಗ್ಲಿಕ್ಕೆ. ಇವನಿಗೆ ಎಂತಂದ್ರೆ ಆಚೆ ಅವ ವಿಂಡೋಗೆ ಉಗ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅವನ ಇನ್ನೊಬ್ಬ ಹೇಳ್ತಾನೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅವನಿಗೆ ಆ ಕಡೆ ನುಂಗ್ಲಿ ಕೂಡ ಅಲ್ಲ, ಈ ಕಡೆ ಉಗ್ಲಿ ಕೂಡ ಅಲ್ಲ, ಆ ಸ್ಟೇಜ್ಗೆ ಬಂದು. ಹಾಗೆ ಆ ರೀತಿ ಆಗ್ಬಾರ್ದು, ಆ ರೀತಿ ಆಗಬಾರ್ದು. ಹಾಗೆ ಭಗವಂತನ ಲೀಲೆಗಳನ್ನು ನಾವು ಶ್ರವಣ ಮಾಡಬೇಕು. ಹಾಗಾಗಿ ನಾವು ಬೇರೆ ಕೆಲಸ ಮಾಡುವಂಥದ್ದು ಮತ್ತೆ ಇಲ್ಲಿ ಕೂಡ ಕೇಳುವ ಚೈತನ್ಯ ಚರಿತಾಮೃತ ಒಂದೆರಡು ವರ್ಡ್ ಕೇಳ್ತದೆ, ಮತ್ತೆ ನಮ್ ಬೇರೆ ಹೌದಾ ಅದು ಎಂತಾಯ್ತು ಅದನ್ನ ಹಾಕು, ಅಷ್ಟು ಹಾಕ, ನಾಳೆಯ ಉದ್ದಿನ ಬೇಳೆ ನೀರಿಗೆ ಹಾಕು, ಆ ರೈಸನ್ನ ಹಾಕು. ಹಾಗೆ ಮಾಡಿದ್ರೆ ಎಂತ ಆಗ್ತದೆ, ಫಸ್ಟಿಗೆಲ್ಲ ಹಾಕಿ ಎಲ್ಲ ಬಂದು ಇಡ್ಬೇಕೆಲ್ಲ, ಇಲ್ಲಾಂದ್ರೆ ಮತ್ತೆ 9 ಗಂಟೆ ನಂತರ ಹಾಕ್ಬೇಕು. ಅದು ಕೂಡ ಮಾಡುವಂಥದ್ದು ಇದು ಕೂಡ ಮಾಡುವಂಥದ್ದು. ಇಲ್ಲಿ ಅದು ಮತ್ತೆ ಕಟ್ ಆಗ್ತದೆ, ಅದು ಕನೆಕ್ಟ್ ಆಗುದು. ಹಾಗಾಗಿ ಆ ರೀತಿ ಮಾಡಬಾರದು. ಆ ರೀತಿ ಮಾಡಿ ನಮ್ಗೆ ಅಲ್ಲಿ ಒಳಗೆ ಡೀಪ್ ಹೋಗ್ಲಿಕ್ಕೆ ಆಗುದಿಲ್ಲ, ಡೈವ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲದೆ ಆಗ್ತದೆ. ಹಾಗೆ ನಾವು ಲೀಲೆಯಲ್ಲಿ ಡೀಪ್
ಡೈವ್ ಮಾಡ್ಬೇಕು. ಯು ಶುಡ್ ಗೋ ಡೀಪ್. ಡೀಪ್ ಹೋಗುದು ಹೇಗೆ? ಟೋಟಲಿ ಅಂದ್ರೆ ಈಗ ಸಪೋಸ್ ಹೇಗಿರ್ತದೆ ಅಂದ್ರೆ ರಾತ್ರಿ ಹೊತ್ತು ಎಕ್ಸಾಂಪಲ್ 1 ಗಂಟೆಗೆ ಸಡನ್ ಜೋರ್ ಮಳೆ ಬಂತು, ಜೋರ್ ಗುಡುಗು ಬಂತು, ಎಲ್ಲ ಕರೆಂಟ್ ಎಲ್ಲ ಹೋಯ್ತು, ಎಂತ ಇಲ್ಲ, ಮನೆಯಲ್ಲಿ ಇನ್ವರ್ಟರ್ ಅದು ಕೂಡ ಹಾಳಾಯ್ತು. ಹಾಗೆ ನಾವು ಯಾವುದು ಮೊಬೈಲ್ ಎಲ್ಲ ಯಾವುದು ಮುಟ್ಲಿಕ್ಕೆ ಆಗುದಿಲ್ಲ, ಎಲ್ಲ ಹೋಗಿದೆ, ಯಾವುದಿಲ್ಲ, ಇನ್ಸ್ಟ್ರೂಮೆಂಟ್ ಯಾವುದಿಲ್ಲ, ಎಲೆಕ್ಟ್ರಾನಿಕ್ಸ್ ಯಾವುದಿಲ್ಲ. ಆಗ ನಾವು ಹೇಗಿರ್ತೇವೆ? ಮಧ್ಯರಾತ್ರಿಯಲ್ಲಿ ಸಪೋಸ್ 2 ಗಂಟೆಗೆ ನಮ್ಗೆ ಜೋರ್ ನಿದ್ದೆ ಬರುವಾಗ ನಮ್ಗೆ ಆ ಕಡೆ ಮಲಗಲಿ ಕೂಡ ಆಗುದಿಲ್ಲ. ಯಾಕಂದ್ರೆ ಫ್ಯಾನ್ ಇಲ್ಲ, ಅದು ಇಲ್ಲ, ನಮ್ಗೆಲ್ಲ ಸೆಕೆ ಆಗ್ತದೆ. ಯಾವುದು ನಾವು ಬೇರೆ ಯಾವ್ದು ನಾವು ಕೆಲಸ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾವು ಆಚೆ ಈಚೆ ನೋಡ್ತೇವೆ, ನಿದ್ದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ನಾವು ಎಂತಂದ್ರೆ ಆಸ್ ಇಫ್ ಹೇಗಂದ್ರೆ ಯಾವುದೀಗ ಇಲ್ಲ, ಎಲ್ಲ ಕಟ್ಟಾಗಿದೆ, ಆ ರೀತಿ ನಾವು ಯೋಚನೆ ಮಾಡ್ಬೇಕು. ಅಟ್ಲೀಸ್ಟ್ ಕ್ಲಾಸ್ ಆಗುವಾಗ ಆಗ ನಮ್ಗೆ ಎದ್ದು ಆಗ್ಲಿಕ್ಕೆ ಆಗ್ತದೆ, ಇಲ್ಲದ ಆಗುದಿಲ್ಲ. ಇದು ಡಿಸ್ಟ್ರಾಕ್ಷನ್. ಬೇರೆ 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 ಡಿಸ್ಟ್ರಾಕ್ಷನ್ ಆದ್ರೆ ನಮ್ಗೆ ಒಳಗೆ ಹೋಗ್ಲಿಕ್ಕೆ ಆಗುದು. ಆಕ್ಚುಲಿ ಒಳಗೆ ಹೋಗ್ಲಿಕ್ಕೆ ಆಗ್ತದೆ, ಸಾಧ್ಯ ಉಂಟು. ಅದು ನಾವು ಅಬ್ಸಾರ್ವ್ ಆಗ್ಬೇಕು ಒಳಗೆ. ಅವನ ಕಾರ್ಯಗಳನ್ನು ಕೀರ್ತಿಸಬೇಕು, ಅವನನ್ನು ಕುರಿತು ಅನುಕ್ರಮವಾಗಿ ಧ್ಯಾನ ಮಾಡಬೇಕು. ಹಾಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗುವಂಥದ್ದು ಯಾವಾಗ ನಾವು ಉನ್ನತ ಸ್ಟೇಜಲ್ಲಿ ಇದನ್ನು ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ನಾವು ಪ್ರಿಯಾರಿಟಿ ಕೊಡ್ಬೇಕು. ಯಾವುದಕ್ಕೆ? ಫಸ್ಟ್. ಹೇಗೆಂದ್ರೆ ಎಲ್ಲವೂ ಸಾಧ್ಯ ನಮ್ಮ ಪ್ರಿಯಾರಿಟಿ ಬೇಸಿಸ್ ಅಲ್ಲಿ ಇರ್ತದೆ. ನೆಕ್ಸ್ಟ್ ಶ್ಲೋಕ 254. ಸರ್ವತ್ಯಾಜಿ ಜೀವೇರ ಕರ್ತವ್ಯ ಕಾನ್ವಾಶ ರಾಜ ಭೂಮಿ ವೃಂದಾವನಾಯ ಲೀಲಾ ರಾಸ. ಜೀವಿಯು ಎಲ್ಲ ಇತರ ಸ್ಥಳಗಳನ್ನು ತೊರೆದು ಎಲ್ಲಿ ವಾಸ ಮಾಡಬೇಕು ಎಂದು ಶ್ರೀ ಚೈತನ್ಯಗಳು ಕೇಳಿದರು. ಎಲ್ಲ ಸ್ಥಳಗಳನ್ನು ತೊರೆದು ಎಲ್ಲಿ ವಾಸ ಮಾಡಬೇಕು? ಒಳ್ಳೆ ಪ್ರಶ್ನೆ. ಇದಕ್ಕೆ ಪ್ರಭು ರಮಣ ರಾಯ್ ಅಂತ ಹೇಳ್ತಾರೆ ನೋಡುವ. ಪ್ರಭು ತನ್ನ ರಾಸನೃತ್ಯವನ್ನು ನಡೆಸಿದಂತ ವೃಂದಾವನ ಅಥವಾ ವ್ರಜಭೂಮಿ ಎಂಬ ಪವಿತ್ರ ಸ್ಥಳದಲ್ಲಿ ಜೀವಿಯು ನೆಲೆಸಬೇಕು ಎಂದು ರಾಮಾನಂದರಾಯರು ಉತ್ತರಿಸಿದರು. ಎಲ್ಲಿ ಅಂತೆ? ವೃಂದಾವನದಲ್ಲಿ. ನಿನ್ನೆ 2-3 ದಿವಸ ಮುಂಚೆ ಒಂದು ಮಾತಾಜಿ ಫೋನ್ ಮಾಡಿ ಹೈದರಾಬಾದಲ್ಲಿ ಜಾಗವನ್ನು ಸೇಲ್ ಮಾಡಿದಂತೆ ಈಗ ವೃಂದಾವನದಲ್ಲಿ ಅವರಿಗೆ ಮನೆ ಪರ್ಚೇಸ್ ಮಾಡ್ಬೇಕಂತ. ಯಾರಾದ್ರೂ ಪರಿಚಯವರಿದ್ರೆ ಹೇಳಿ ಅಂತ. ಅದಕ್ಕೆ ಆಯ್ತು, ಇದ್ದಾರೆ 2-3 ಮಂದಿ ಇದ್ದಾರೆ, ಅವ್ರಿಗೆ ಕೇಳ್ಬೇಕು. ಹಾಗೆ ವೃಂದಾವನದಲ್ಲಿ ನೋಡಿ ಹೇಗಾಯ್ತಂದ್ರೆ, ಇದಕ್ಕೆ ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೇನೆ. 2013 ನನಗೆ ಮುಂಚೆ ಹೇಳಿರ್ಬೇಕು. 2013 ಒಂದು ಪ್ರೋಗ್ರಾಮಿಂಗ್ ಅಂತ ಹೋಗಿದ್ದೆವು. ಅಲ್ಲಿ ಎಂತ ಆಯ್ತು ಅಂದ್ರೆ ಈ ಆರ್ಕೆಸ್ಟ್ರಾದ್ದು ಸಿಂಗರ್, ಈಸ್ ಫೇಮಸ್ ಸಿಂಗರ್, ಅವರನ್ನು ಕರೆದಿದ್ರು. ಈ ವಾಸ್ ಎ ಡಿವೋಟಿ, ಬಟ್ ಅವರನ್ನು ಕರೆದಿದ್ರು. ಮತ್ತೆ ನಾನು ಎದ್ದೆ ಹೇಳುವಾಗ ಮತ್ತೆ ಅವ್ರು ಹೇಳಿದ್ರು ಅವರು ಕೂಡ ಕೃಷ್ಣ ಭಜನೆ ಹೇಳುವಂಥದ್ದು. ಮತ್ತೆ ಅವರಿಗೆ ಪ್ರಾಯದವರಿಗೆ ನಾನು ರೆಸ್ಪೆಕ್ಟ್ ಕೊಟ್ಟು ನಾನು ಕೇಳಿದೆ ಒಂದು ಭಜನೆ. ವಿಷಯ ಎಂತ ಆಯ್ತು ಅಂದ್ರೆ, ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಅವರು ವೃಂದಾವನದಲ್ಲಿ ಮನೆ ತೆಗೆದಿದ್ರು. ಯಾರು ಆ ವ್ಯಕ್ತಿ ಡಿವೋಟಿ. ಆದ್ರೆ ಅವರಿಗೆ ವೃಂದಾವನದಲ್ಲಿ ಅವ್ರು ತೆಗ್ದು ಅಂತಂದ್ರೆ ನನಗೆ ವೃಂದಾವನದಲ್ಲಿ ಪ್ರಾಣ ಬಿಡ್ಬೇಕಂತ. ಆಗ್ಲಿಲ್ಲ, ಇಲ್ಲೇ ಮಂಗಳೂರಲ್ಲಿ ಬಿಟ್ರು. ಸುಲಭ ಅಲ್ಲ ವೃಂದಾವನದಲ್ಲಿ ಪ್ರಾಣ ಬಿಡುವಂತ. ಮನೆ ತೆಗ್ದದ ಇಂಟೆನ್ಷನ್ ಅದೇ. ತುಂಬಾ ಪ್ರಾಯ ಆಗಿತ್ತು ಅವರಿಗೆ, 80+. ಹಾಗೆ ವೃಂದಾವನದಲ್ಲಿ ಮನೆ ತೆಗೆದ್ರು ಕೂಡ ಪ್ರಾಣ ಬಿಡುವಂಥದ್ದು ಸುಲಭದ ಕೆಲಸ ಅಲ್ಲ.
ಹಾಗೆ ಕೆಲವರು ಎಸ್ ನನಗೆ ಸಾಯುದಿದ್ರೆ ವೃಂದಾವನದಲ್ಲಿ ಸಾಯಬೇಕು. ಆದ್ರೆ ಪ್ರಭುಪಾದ ಹೇಗೆ ಅಂದ್ರೆ ಕಾನ್ಶಿಯಸ್ನೆಸ್ ಕ್ಯಾರೀಸ್ ದಿ ಸೋಲ್. ಸಪೋಸ್ ನಮ್ಮ ಪ್ರಜ್ಞೆಯಲ್ಲಿ ಟೋಟಲ್ ವೃಂದಾವನ್ ಪಾಸ್ ಮಾಡಿದ್ರೆ ಯು ವಿಲ್ ಗೋ ಟು ವೃಂದಾವನ್ ವೇರ್ ಎವರ್ ಯು ಡೈ. ಎಲ್ಲಿ ಬೇಕಾದ್ರೂ ಸಹ ಇದ್ರೆ ನಿಮ್ಮ ಕಾನ್ಶಿಯಸ್ನೆಸ್. ಹಾಗೆ ನಾವು ಇದನ್ನು ತಿಳಿಬೇಕು. ಮೀನ್ ಅಂತಂದ್ರೆ ಪ್ರಜ್ಞೆ, ಕಾನ್ಶಿಯಸ್ನೆಸ್. ಎಲ್ಲಿ ಸತ್ರು ಕೂಡ ನಿಮ್ಮ ಕಾನ್ಶಿಯಸ್ನೆಸ್ ಟೋಟಲ್ ವೃಂದಾವನ್ ಪಾಸ್ ಟೈಮ್ಸ್ ಅಲ್ಲಿ ಇದ್ರೆ ದೆನ್ ಇಟ್ ಇಸ್ ಓಕೆ, ಯು ವಿಲ್ ಗೋ ಟು ವೃಂದಾವನ್. ಈಗ ವೃಂದಾವನದಲ್ಲಿದ್ದು ನಮ್ಮ ಕಾನ್ಶಿಯಸ್ನೆಸ್ ಅಲ್ಲಿ ಇಲ್ಲದಿದ್ರೆ ಏನ್ ಪ್ರಯೋಜನ? ಮೇನ್ ಕಾನ್ಶಿಯಸ್ನೆಸ್, ಪ್ರಜ್ಞೆ. ಕಾನ್ಶಿಯಸ್ನೆಸ್ ಕ್ಯಾರೀಸ್ ಅ ಸೋಲ್. ಈ ಸಾಯುವಾಗ ಯಾವ ಪ್ರಜ್ಞೆಯಲ್ಲಿ ಇರ್ತೀರಿ ಆ ದೇಹ ಸಿಗುವಂಥದ್ದು. ಇದನ್ನು ನಾವು ತಿಳಿಯಬೇಕು. ಹಾಗೆ ಪ್ರಭು ತನ್ನ ರಾಸನೃತ್ಯವನ್ನು ನಡೆಸಿದಂತ ವೃಂದಾವನ ಅಥವಾ ವ್ರಜಭೂಮಿ ಎಂಬ ಪವಿತ್ರ ಸ್ಥಳದಲ್ಲಿ ಜೀವಿಯು ನೆಲೆಸಬೇಕು ಎಂದು ರಾಮಾನಂದರಾಯರು ಉತ್ತರಿಸಿದರು. ಎಲ್ಲ ಸ್ಥಳ ತೊಳೆದು ನಾವು ವೃಂದಾವನದಲ್ಲಿ ವಾಸ ಮಾಡಬೇಕು. ಆದ್ರೆ ಪ್ರಭುಪಾದ ಹೇಳುವಂಥದ್ದು ಡೋಂಟ್ ಸ್ಟೇ ಇನ್ ವೃಂದಾವನ್ ಫಾರ್ ಮೋರ್ ದನ್ 2-3 days. ಯಾಕೆ ಪ್ರಭುಪಾದ ಹೇಳ್ತಾರೆ? ಯಾಕೆಂದ್ರೆ ಯುವರ್ ಕಾನ್ಶಿಯಸ್ನೆಸ್ ಇಸ್ ಸೋ ಪೊಲ್ಯೂಟೆಡ್, ಯು ವಿಲ್ ಫೈಂಡ್ ಫಾಲ್ಟ್ ಇನ್ ವೃಂದಾವನ್. ಎಂತಾಗ್ತದೆ, ನಮ್ಮ ಪ್ರಜ್ಞೆ ಟೋಟಲಿ ಕಲುಷಿತವಾಗಿದೆ. ನಾವು ವೃಂದಾವನ್ಗೆ ಹೋಗಿ ಕೂಡ ನಾವು ಅಲ್ಲಿ ತಪ್ಪು ಹುಡುಗೋದು. ನೀರು ಸರಿ ಇಲ್ಲ, ಅಲ್ಲಿ ಕೊಳಕು, ಇದು ಜನ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಇದು ನಮ್ಮ ಮೆಂಟಾಲಿಟಿ. ಹುಟ್ಟು ಗುಣ ಸುಟ್ಟರು ಹೋಗುವುದಿಲ್ಲ ಹೇಳ್ತೇವಲ್ಲ ಅದು. ಹಾಗಾಗಿ ಅದಕ್ಕೆ ಪ್ರಭು ಹೇಳುವಂಥದ್ದು. ಹೇಗೆಂದ್ರೆ ವೃಂದಾವನದಲ್ಲಿ ಹೋಗಿ ಈ ರೀತಿ ಹೇಳಿದ್ರೆ 1000 times ಅಂತೆ ಪಾಪ. ವೃಂದಾವನದಲ್ಲಿ ಹೋಗಿ ಒಳ್ಳೆ ಮಾಡಿದ್ರೆ ಕೂಡ 1000 times. ಅದೇ ಈ ರೀತಿ ಮಾಡಿದ್ರೆ 1000 times ಕೆಟ್ಟದ್ದು ಕೂಡ. ಅದಕ್ಕೆ ಪ್ರಭು ಹೇಳುವಂಥದ್ದು. ಪ್ರಭು ವಾರ್ನಿಂಗ್ ಕೊಡ್ತಾರೆ, ಡೋಂಟ್ ಸ್ಟೇ ಇನ್ ವೃಂದಾವನ್ ಫಾರ್ ಮೋರ್ ದನ್ 2-3 days. ಹೇಗೆಂದ್ರೆ ಚೈತನ್ಯ ಮಹಾಪ್ರಭು ಕೂಡ ಯಾರಿಗೆ ಶ್ಯಾಮಾನಂದ, ಎಸ್ ಮೋಸ್ಟ್ಲಿ ಎಸ್ ಶ್ಯಾಮಾನಂದ ವೃಂದಾವನ ಹೋಗ್ಲಿಕ್ಕೆ ಇಚ್ಛೆ ಇತ್ತು. ಚೈತನ್ಯ ಇಲ್ಲ, ಬೇಡ ಬೇಡ ಹೋಗುದು ಬೇಡ, ಯಾಕೆ ನೀನು ಅಲ್ಲಿ ಹೋದ್ರೆ ಫಾಲ್ಟ್ ಫೈಂಡ್ ಮಾಡ್ತೀಯ ನೀನು. ಲಾಸ್ಟಿಗೆ ಶ್ಯಾಮಾನಂದ ಹೋಗಿ ಸ್ವರೂಪ್ ಧಾಮದ ಹತ್ರ ಹೇಳುವಂಥದ್ದು. ಸ್ವರೂಪ್ ಧಾಮ ಸೆಕ್ರೆಟರಿ, ಹಾಗೆ ಅವರ ಮಸ್ಕ್ ಹಾಕುವಂಥದ್ದು. ಅದು ಸ್ವರೂಪ್ ಧಾಮದ ಹೇಳುವಂಥದ್ದು. ಪಾಪ ಹೋಗ್ಲಿ ಸಿದ್ದರಾಮ, ಓಕೆ ಓಕೆ ಅಲ್ಲಿ ಹೋದ್ರೆ ಸನಾತನನೊಟ್ಟಿಗೆ ಇರು, ಬೇರೆ ಎಲ್ಲಿ ಇರಬೇಡ. ಹೇಗೆ ಸಿದ್ದರಾಮ ಯಾಕೆ ಹೇಳ್ತಾರೆ? ಪ್ರಭುಪಾದ ಯಾಕೆ ಹೇಳ್ತಾರೆ? ಹಾಗೆ ಇದನ್ನ ನಾವು ಸ್ಟೇಟ್ಮೆಂಟ್ ಓದುವ ನಮಗೆ ತುಂಬಾ ಖುಷಿ ಆಗ್ಬೋದು. ಎಸ್, ನನಗೆ ವೃಂದಾವನದಲ್ಲಿ ಇರ್ಬೇಕಂತ. ಆದ್ರೆ ವೃಂದಾವನಕ್ಕೆ ಹೋಗ್ಬೇಕಿದ್ರೆ ಯು ಶುಡ್ ಪ್ರಿಪೇರ್. ಎಂತ ಪ್ರಿಪೇರ್? ಈಗ ಮಗನನ್ನು ನೀವು ದುಬೈಗೆ ಇಲ್ಲ ಅಮೇರಿಕೆ ಕಳಿಸುವಾಗ ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಕೊಡ್ತೀರಿ, 3-4 ಸೂಟ್ ಕೇಸ್ ಎಲ್ಲ, ಮತ್ತೆ ಬರ್ಲಿಕ್ಕಿಲ್ಲ, 3-4 ವರ್ಷ ಬರ್ಲಿಕ್ಕಿಲ್ಲ. ಅದೇ ರೀತಿ ವೃಂದಾವನಕ್ಕೆ ಹೋಗುವಾಗ ಕೂಡ ನಾವೆಲ್ಲ ಈ ಕಲ್ಮಶವನ್ನೆಲ್ಲ ಬಿಟ್ಟು ಹೋಗ್ಬೇಕು. ಅದನ್ನು ಕೊಂಡೋಗ್ಲಿಕ್ಕಿಲ್ಲ ಅಲ್ಲಿಗೆ. ಆ ಲೆವೆಲ್ಗೆ ಬಂದ್ರೆ ಹೋಗಿ ಸ್ಟೇ ಆಗಿ. ಸ್ಟೇ ಆಗುದು ಸಮಸ್ಯೆ ಅಲ್ಲ, ಅಲ್ಲಿ ಇದ್ದು ಫಾಲ್ಟ್ ಫೈಂಡಿಂಗ್ ನಮ್ಮ ಕಾನ್ಶಿಯಸ್ನೆಸ್, ಪೊಲ್ಯೂಟೆಡ್ ಕಾನ್ಶಿಯಸ್ನೆಸ್ ಅಲ್ಲಿ ನಾವು ಅಲ್ಲಿ ಅದು ಅಪರಾಧ ಆಗ್ತದೆ, ಅಪರಾಧ ಆಗ್ತದೆ. ಹಾಗೆ ಇದನ್ನು ನಾವು ತಿಳಿಬೇಕು. ಪ್ರಭು ತನ್ನ ರಾಸನೃತ್ಯವನ್ನು ನಡೆಸಿದಂತ ವೃಂದಾವನ ಅಥವಾ ವ್ರಜಭೂಮಿ ಎಂಬ ಪವಿತ್ರ ಸ್ಥಳದಲ್ಲಿ ಜೀವಿಯು ನೆಲೆಸಬೇಕು ಎಂದು ರಾಮಾನಂದರಾಯರು ಉತ್ತರಿಸಿದರು. ಭಾವಾರ್ಥ 254. ಶ್ರೀಮದ್ ಭಾಗವತದ 10ನೇ ಸ್ಕಂದ 47ನೇ ಅಧ್ಯಾಯ 61ನೇ ಪ್ರಕಾರ, ಆಶಾಮಹೋ ಚರಣ ರೇಣು ಜುಷಾಂ ಅಹಂ ಸ್ಯಾಂ ವೃಂದಾವನೆ ಕಿಂ ಅಪಿ ಗುಲ್ಮ ಲತೌಷಧೀನ ಯ ದುಷ್ಟ್ಯಜಾಂ ಸ್ವಜನಂ ಆರ್ಯವತಾಂ ಚ ಹಿತ್ವಾ ಬೇಜುರ್ ಮುಕುಂದ ಪದವೀಂ ಶ್ರುತಿಭಿರ್ ವಿಮೃಗ್ಯಾಂ. ಎಸ್, ಇದು ತುಂಬಾ ಬ್ಯೂಟಿಫುಲ್ ಶ್ಲೋಕ, ಮತ್ತೆ ತುಂಬಾ
ಅಡ್ವಾನ್ಸ್ ಶ್ಲೋಕ. ಯಾಕೆಂದ್ರೆ ಈಗ ಹೇಳ್ತೇನೆ, ಉದ್ದವನ್ನು ನುಡಿದನು, ಮುಕುಂದನ ಪಾದಕಮಲಗಳನ್ನು ಆರಾಧಿಸಲೆಂದು ಬಂದು ಬಾಂಧವರ ಎಲ್ಲ ಸಂಪರ್ಕಗಳನ್ನು ತೊರೆದು ಬಂದ ಗೋಪಿಯರು ಬೃಂದಾವನದಲ್ಲಿ ತುಳಿದಾಡಿದ ಬೇರು ಬಳ್ಳಿಗಳೊಂದಾಗಲು ನಾನು ಬಯಸುತ್ತೇನೆ. ವೈದಿಕ ಸಾಹಿತ್ಯದಲ್ಲಿ ಪಾರಂಗತರಾದ ಎಲ್ಲ ಮಹಾಮುನಿಗಳು ಬಯಸುವ ಪಾದಕಮಲಗಳು ಅವು. ಇಂಥ ಉದ್ದವನ ಎಂತ ಇಚ್ಛೆ? ಉದ್ದವನಿಗೆ ವೃಂದಾವನದಲ್ಲಿ ಯು ವಾಂಟ್ ಟು ಬಿಕಮ್ ಗ್ರಾಸ್. ಬೇರು ಬಳ್ಳಿ. ಯಾಕೆಂದ್ರೆ ಗೋಪಿಯರು ಅವರು ನಡೆದ ಜಾಗ. ಗೋಪಿಯರು ಅದನ್ನು ತೊಳೆದ್ರೆ ನಾನು ಎಲಿವೇಟ್ ಆಗ್ತೇನೆ. ಇದು ಉದ್ದವನ ಯೋಚನೆ. ಈ ವಾಂಟ್ಸ್ ಬಿಕಮ್ ಎ ಗ್ರಾಸ್. ನೋಡಿ, ಉದ್ದವ ಮಾಮೂಲಿ ಜನ ಅಲ್ಲ. ಈ ವಾಸ್ ದಿ ಕ್ಲೋಸ್ ಅಸೋಸಿಯೇಟ್ ಆಫ್ ಕೃಷ್ಣ. ಸಖ. ಕೃಷ್ಣ ಉದ್ದವನಿಗೆ ಉದ್ದವ ಗೀತೆ ಹೇಳಿದ್ದಾನೆ. ಉದ್ದವ ಅರ್ಜುನನಿಗೆ ಹೇಗೆ ಹೇಳಿದಾನೆ ಅದೇ ರೀತಿ ಉದ್ದವನಿಗೆ ಮಾತ್ರ ಅದು ತುಂಬಾ ಅಡ್ವಾನ್ಸ್ಡ್ ಅದು ಗೀತ. ಹಾಗಾಗಿ ಮಾಮೂಲಿ ಜನ ಅಲ್ಲ. ಬಟ್ ಉದ್ದವ ಅಂತ ಹೇಳಿದ್ದಾನೆ, ಯು ವಾಂಟ್ಸ್ ಟು ಬಿಕಮ್ ಎ ಗ್ರಾಸ್. ಹುಲ್ಲಾಗ್ಬೇಕಂತೆ, ಬೇರು ಬಳ್ಳಿ. ಯಾಕೆಂದ್ರೆ ಗೋಪಿಯರು ಬೃಂದಾವನದಲ್ಲಿ ತುಳಿದಾಡಿದ ಬೇರು ಬಳ್ಳಿಗಳೊಂದಾಗಲು ನಾನು ಬಯಸುತ್ತೇನೆ. ಹಾಗಾಗಿ ಗೋಪೀಸ್ ಅನ್ನು ಫಾಲೋ ಮಾಡುವಂತದ್ದು ನಮ್ಮ ಎಸ್ಪೆಷಲಿ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಚತುರ್ಮಾಪು ಇನ್ಸ್ಟ್ರಕ್ಟರ್ ಕೊಡುವಂಥದ್ದು. ಗೋಪಿಯರ ನಾವು ದಾಸಾನು ನಾವು ಗೋಪಿಯರು ಫಾಲೋ ಮಾಡಿದಂತ ಸರ್ವ ಸಮರ್ಪಿತ ಭಾವ, ಅದನ್ನು ನಾವು ಫಾಲೋ ಮಾಡ್ಬೇಕಂತ. ಹಾಗೆ ಉದ್ದವನಿಗೆ ಕೂಡ ಅದೇ ಇಚ್ಛೆ. ಉದ್ದವ ಕೂಡ ಹೇಳುವಂಥದ್ದು, ನನಗೆ ಗೋಪಿಯರು ವೃಂದಾವನ ತುಳಿದಾಡಿದ ಬೇರು ಬಳ್ಳಿಗಳೊಂದಾಗಲು ನಾನು ಬಯಸುತ್ತೇನೆ. ಎಸ್, ನೆಕ್ಸ್ಟ್ ಶ್ಲೋಕ. ಒಂದು ಶ್ಲೋಕ ಮಾಡಿ ಅಲ್ಲಿಗೆ ಮುಗಿಸುವ. 255. ಎಸ್, ಹರೇ ಕೃಷ್ಣ. ಶ್ರವಣ ಮಧ್ಯೆ ಜೀವರ ಕೋನ್ ಶ್ರೇಷ್ಠ ಶ್ರವಣ, ರಾಧಾ ಕೃಷ್ಣ ಪ್ರೇಮ ಕೇಲಿ ಕರ್ಣ ರಸಾಯನ. ಅನುವಾದ ಮತ್ತು ಭಾವಾರ್ಥ ಸಭೆ ಚರಣ ಭಕ್ತಿವೇಂದ್ರ ಸ್ವಾಮಿ ಶ್ರೀಲ ಪ್ರಭುಪಾದಕ್ಕೆ ಜಯ. ಜನರು ಕೇಳುವ ಎಲ್ಲ ವಿಷಯಗಳಲ್ಲಿ ಎಲ್ಲ ಜೀವಿಗಳಿಗೆ ಶ್ರೇಷ್ಠವಾದ ವಿಷಯ ಯಾವುದು ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಕೇಳಿದರು. ಎಂತ ನಾವು ವಿಷಯವನ್ನು ಕೇಳಬೇಕು? ಯಾವುದು ಟಾಪಿಕ್? ಎಂತವನ್ನ ಕೇಳಬೇಕು? ಅದಕ್ಕೆ ರಮಣರಾಯ್ ಅಂತ ಹೇಳ್ತಾರೆ, ರಾಧಾ ಕೃಷ್ಣನ ನಡುವಣ ಪ್ರೇಮ ಪ್ರಸಂಗಗಳನ್ನು ಕುರಿತು ಶ್ರವಣ ಮಾಡುವುದು ಕಿವಿಗಳಿಗೆ ಅತ್ಯಂತ ಪ್ರಿಯವಾದದ್ದು ಎಂದು ರಾಮಚಂದ್ರಾಯರು ಉತ್ತರಿಸಿದರು. ರಾಧಾಕೃಷ್ಣರ ಪ್ರೇಮ ಪ್ರಸಂಗ. ಈಗ ಮಾತ್ರ ಪ್ರಭುಪಾದ ನಮ್ಗೆ ಭಾವಾರ್ಥದಲ್ಲಿ ಸರಿಯಾಗಿ ಹೇಳ್ತಾ ಇದ್ದಾರೆ. ಅದನ್ನು ನಾವು ನೋಡುವ, ನಾವು ಕೇಳ್ಬೋದಾ ಇಲ್ವಾ ಅಂತ ಅಲ್ಲಿ ಉಂಟು ಭಾವಾರ್ಥದಲ್ಲಿ. ಎಸ್, ಭಾವಾರ್ಥ ಶ್ರೀಮದ್ ಭಾಗವತದ 10ನೇ ಸ್ಕಂದ 33ನೇ ಅಧ್ಯಾಯ 39ನೇ ಪ್ರಕಾರ, ವಿಕ್ರೀಡಿತಂ ವ್ರಜ ವಧುಭಿರ್ ಇದಂ ಚ ವಿಷ್ಣು ಶ್ರದ್ಧಾನ್ವಿತೋ ಅನುಶೃಣುಯಾತ್ ಅತ ವರ್ಣಯೇದ್ಯಃ ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ ಕಾಮಂ ಹೃದ್ರೋಗಂ ಆಸು ಅಪಹಿನೋತಿ ಅಚಿರೇಣ ಧೀರ. ಪ್ರಭು ಕೃಷ್ಣ ಮತ್ತು ಗೋಪಿಯರ ನಡುವಣ ರಾಸನೃತ್ಯ ಪ್ರಸಂಗವನ್ನು ಕುರಿತು ಯಾರು ಶ್ರದ್ಧೆಯಿಂದ ಕೇಳುತ್ತಾರೋ ಮತ್ತು ಯಾರು ಈ ಕ್ರಿಯೆಗಳನ್ನು ವರ್ಣಿಸುತ್ತಾರೋ ಅವರು ಭಕ್ತಿ ಸೇವೆಯ ಪರಿಪೂರ್ಣ ಹಂತವನ್ನು ತಲುಪುತ್ತಾರೆ ಮತ್ತು ಏಕಕಾಲದಲ್ಲಿ ಐಕ ಕಾಮುಕಾಸೆಗಳನ್ನು ಕಳೆದುಕೊಳ್ಳುತ್ತಾರೆ. ಐಕ ಕಾಮುಕಾಸೆ ಹೋಗ್ತಾರಂತೆ ಯಾವಾಗ? ಕೃಷ್ಣ ಮತ್ತು ಗೋಪಿಯ ನಡುವಣ ರಾಸನೃತ್ಯ ಪ್ರಸಂಗ, ರಾಸಲೀಲೆ, ಅದನ್ನು ಶ್ರದ್ಧೆಯಿಂದ ಕೇಳಬೇಕಂತ. ಈಗ ನೆಕ್ಸ್ಟ್ ಪ್ಯಾರಾದಲ್ಲಿ ಪ್ರಭುಪಾದ ಹೇಳ್ತಾರೆ, ಇದು ತುಂಬಾ ಇಂಪಾರ್ಟೆಂಟ್, ಗಮನ ಕೊಟ್ಟು ನಾವು ಕೇಳುವ. ರಾಧಾ ಮತ್ತು ಕೃಷ್ಣನ ಪ್ರೇಮ ಪ್ರಸಂಗಗಳನ್ನು ಕುರಿತು ಶ್ರವಣ ಮಾಡುವ ವಿಮುಕ್ತ ಮನುಷ್ಯನು ಕಾಮುಕ ಆಸೆಗಳನ್ನು ಹೊಂದಿರುವ ಒಲವುಳ್ಳವನಾಗಿರಲು ಸಾಧ್ಯವಿಲ್ಲ.
ಯಾರು ರಾಧಾಕೃಷ್ಣ ಪ್ರೇಮ ಪ್ರಸಂಗ ಕುರಿತು ಶ್ರವಣ ಮಾಡ್ತಾನೆ ಅವನಿಗೆ ಕಾಮುಕಾಸೆ ಬರುವುದಿಲ್ಲ. ಈಗ ನೆಕ್ಸ್ಟ್, ವೈಷ್ಣವರು ರಾಧಾ ಎಂದು ಕೀರ್ತನೆ ಮಾಡಿದಾಗ ತನಗೆ ಕ್ಷೌರಿಕನೊಬ್ಬನ ಪತ್ನಿಯಾದ ರಾಧಳ ನೆನಪಾಗುತ್ತದೆ ಎಂದು ಒಂದು ಸಲ ಒಬ್ಬ ಲೌಕಿಕ ದೂರ್ತ ಹೇಳಿದ. ನೋಡಿ, ರಾಧಾ ಹೇಳುವಾಗ ಅವನಿಗೆ ಕ್ಷೌರಿಕನೊಬ್ಬನ ಪತ್ನಿ ಅವಳ ನೆನಪಂತಂದ್ರೆ ರಾಧಾ. ಇದು ಒಂದು ವಾಸ್ತವ ಉದಾಹರಣೆ. ವ್ಯಕ್ತಿಯು ಮುಕ್ತನಾಗುವವರೆಗೆ ರಾಧಾ ಮತ್ತು ಕೃಷ್ಣರ ಪ್ರೇಮ ಪ್ರಸಂಗ ಕುರಿತು ಶ್ರವಣ ಮಾಡಲು ಪ್ರಯತ್ನ ಮಾಡಬಾರದು. ನೋಡಿ, ಹಾಗಾಗಿ ಮುಕ್ತ ಸ್ಟೇಜಲ್ಲಿ ನಾವು ಇದನ್ನು ಮಾಡ್ಬೇಕಂತೆ, ಈಗಲ್ಲ. ಈಗ ನಾವು ಮುಕ್ತ ಅಲ್ಲ. ಅದಕ್ಕೆ ಪ್ರಭು ಹೇಳುವಂಥದ್ದು ರಾಧಾಕೃಷ್ಣ ಡಿ ಟಿಯನ್ನು ಮೊನ್ನೆ ಆಯ್ತು ಅದು ಕ್ಲಾಸ್. ಪ್ರಭು ಎಂತ ಹೇಳುವಂಥದ್ದು, ಲಕ್ಷ್ಮೀನಾರಾಯಣ ಆ ರೀತಿ ನಾವು ಪೂಜೆ ಮಾಡ್ಬೇಕಂತೆ. ಇವೊಂದು ಅದು ರಾಧಾಕೃಷ್ಣ ಅದು ಕೂಡ ವಿ ಆರ್ ನಾಟ್ ಕ್ವಾಲಿಫೈಡ್, ತುಂಬಾ ಹೈ ಸ್ಟ್ಯಾಂಡರ್ಡ್. ಹಾಗೆ ಇಲ್ಲಿ ಹೇಳುವಂಥದ್ದು, ವ್ಯಕ್ತಿಯು ಮುಕ್ತನಾಗುವವರೆಗೆ ರಾಧಾ ಮತ್ತು ಕೃಷ್ಣನ ಪ್ರೇಮ ಪ್ರಸಂಗ ಕುರಿತು ಶ್ರವಣ ಮಾಡಲು ಪ್ರಯತ್ನ ಮಾಡಬಾರದು. ಮುಕ್ತನಾಗಿಲ್ಲದ ವ್ಯಕ್ತಿಯು ರಾಸ ನೃತ್ಯವನ್ನು ಕುರಿತ ನಿರೂಪಣೆಯನ್ನು ಕೇಳಿದರೆ ರಾಧಾ ಎಂಬ ಒಬ್ಬಳು ಸ್ತ್ರೀಯೊಡನೆ ತನಗಿರುವ ಅನೈತಿಕ ಸಂಬಂಧ ಮತ್ತು ತನ್ನದೇ ಆದ ಲೌಕಿಕ ಚಟುವಟಿಕೆಗಳ ಕುರಿತು ನೆನಪಿಸಿಕೊಳ್ಳಬಹುದು. ಇದಾಗ್ತದೆ. ಮುಕ್ತನಾಗದಿದ್ದರೆ ಆ ನೆನಪರ್ತದೆ. ಬದ್ಧ ಹಂತದಲ್ಲಿನ ವ್ಯಕ್ತಿಯು ಅಂತ ವಿಷಯಗಳನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಬಾರದು. ಬದ್ಧ ಹಂತದಲ್ಲಿ ಅದನ್ನು ನೆನಪು ಮಾಡಬಾರದು. ರಾಧಾಕೃಷ್ಣ ನಿಯಂತ್ರಕ ತತ್ವಗಳನ್ನು ಆಚರಿಸುವ ಮೂಲಕ ವ್ಯಕ್ತಿಯು ಕೃಷ್ಣನ ಬಗೆಗಿನ ಸ್ವಯಂ ಸ್ಫೂರ್ತ ಆಕರ್ಷಣೆಯ ನೆಲೆಗೆ ಏರಬೇಕು. ಅಂದ್ರೆ ರೆಗ್ಯುಲೇಟರಿ ಪ್ರಿನ್ಸಿಪಲ್ ಫಾಲೋ ಮಾಡಬೇಕು. ಮತ್ತೆ ಸ್ವಯಂ ಸ್ಫೂರ್ತ ಸ್ಪಾಂಟೇನಿಯಸ್ ಲವ್ಗೆ ಹೋಗ್ಬೇಕಂತ. ಆಗ ಮಾತ್ರ ಅವನು ರಾಧಾಕೃಷ್ಣ ಲೀಲೆಯ ಬಗ್ಗೆ ಶ್ರವಣ ಮಾಡಬೇಕು. ಬದ್ಧಾತ್ಮರಿಗೆ ಮತ್ತು ಮುಕ್ತಾತ್ಮರಿಗೆ ಇಬ್ಬರಿಗೂ ಈ ಪ್ರಸಂಗಗಳು ಬಹಳ ಉಲ್ಲಾಸದಾಯಕವಾಗಿರಬಹುದು. ಆದರೆ ಬದ್ಧಾತ್ಮರು ಅವುಗಳನ್ನು ಶ್ರವಣ ಮಾಡಲು ಪ್ರಯತ್ನಿಸಬಾರದು. ರಮಣರಾಯರು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ನಡುವಣ ಸಂವಾದವು ವಿಮುಕ್ತಿಯ ನೆಲೆಯ ಮೇಲೆ ನಡೆಯುತ್ತೆ. ಹಾಗಾಗಿ ಇಲ್ಲಿ ಚೈತನ್ಯ ಮಹಾಪ್ರಭು ಸದಾ ಕೃಷ್ಣ, ರಮಣ್ ರಾಯ್ ಇಸ್ ವಿಶಾಖ. ಹಾಗಾಗಿ ಮಾಮೂಲಿ ನೆಲೆ ಅಲ್ಲ ಅವ್ರದ್ದು ಇಬ್ಬರದು. ಹಾಗೆ ಬದ್ಧಾತ್ಮರು ಮಾಡಬಾರ್ದು ಅಂತ. ಯಾಕೆ ಮಾಡಬಾರ್ದು ಹೇಳ್ತಾರೆ? ಮಾಡ್ಬೋದು, ಯಾವಾಗ ನಾವು ಮುಕ್ತರಾದ್ಮೇಲೆ ಮಾಡ್ಬೋದು. ಈಗ ಅಂತಂದ್ರೆ ನಾವು ಈಗ ಓದುವಾಗ ನಮ್ಮ ತಲೆಯಲ್ಲಿ ಹಾವುಂಟು, ಇಲ್ಲಿ ಹಗ್ಗ ಉಂಟು, ನಾವು ಹಾವನ್ನೇ ತರ್ತೇವೆ. ಆಕ್ಚುಲಿ ಹಾವಲ್ಲ, ಇಲ್ಲಿ ಹಗ್ಗ ಉಂಟು. ಆದ್ರೆ ನಮ್ಗೆ ಹಾವೇ ಕಾಣ್ತದೆ. ಈಗ ನಮ್ಮ ತಲೆಯಲ್ಲಿ ಹಾವೇ ಉಂಟು. ಮೈಂಡ್, ಈಗ ನಾವು ಮನಸ್ಸಿನ ಗುಲಾಮರು, ಮೈಂಡ್ ಹೇಳಿದಾಗ ಕೇಳ್ತಾ ಇದ್ದೇವೆ. ಮೈಂಡ್ ನಮಗೆ ಡಿಫ್ರೆಂಟ್ ಸಜೆಷನ್ ಕೊಡ್ತಾ ಉಂಟು. ನಾವು ಎಸ್ ಹಾಗೆ, ಎಸ್ ಹೀಗೆ ಹೀಗೆ ಹೀಗೆ. ಆಕ್ಚುಲಿ ಹಾಗೆ ಅಲ್ಲವಲ್ಲ, ಹಾಗೆ ಹೀಗೆ ಅಲ್ಲ. ಹಾಗಾಗಿ ಪ್ರಭುಪಾದ್ ನೋಡಿ, ಇಲ್ಲಿ ಹೇಳಿದ ಮೇಲೆ ಪ್ರಭುಪಾದ್ ನಮಗೆ ಸಜೆಷನ್ ಕೂಡ ಕೊಟ್ಟಿದ್ದಾರೆ, ನಾವು ಎಂತ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಪ್ರಶ್ನೆ ಕೇಳಬಹುದು. ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಛಕಲ್ಪತರು ವಿಶ್ವಕೃಪಾ ಸಿಂಧು ವ್ಯವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಿಗೆ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ. ಹರೇ ಕೃಷ್ಣ. ಧನ್ಯವಾದ ಎಲ್ಲರೂ. ಹರೇ ಕೃಷ್ಣ. ಹರೇ ಕೃಷ್ಣ.